ತುಳುನಾಡಿನ ಹೆಮ್ಮೆಯ ಉದ್ಯಮಿ, ಅಪೂರ್ವ ಸಾಧಕ, ಕೊಡುಗೆ ದಾನಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೆ ಪ್ರಕಾಶ್ ಶೆಟ್ಟಿ ಅವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಕಾಶ್ ಅಭಿನಂದನಾ ಕಾರ್ಯಕ್ರಮ ಮಂಗಳೂರು ನಗರದ ಬಂಗ್ರಕೂಳೂರು ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ BS ಯಡಿಯೂರಪ್ಪ ಉದ್ಘಾಟನೆ ಮಾಡಿದರು. ಈ ಸಂದರ್ಭ ಮಾತನಾಡಿದ CM BSY, ಉದ್ಯಮಿ ಪ್ರಕಾಶ್ ಶೆಟ್ಟಿ ಅವರ ಸಾಧನೆ ಎಲ್ರಿಗೂ ಪ್ರೇರಣೆಯಾಗಿದ್ದು, ತಮ್ಮನ್ನು ಬೆಳೆಸಿದ ಜನರಿಗೆ ಅವರು ನೆರವಾಗುತ್ತಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗುರುತಿಸಿ ಗೌರವ ನೀಡಿದ್ದಾರೆ. ರಾಜ್ಯ ಸರ್ಕಾರ ಅವರ ಸೇವೆಯನ್ನು ಪರಿಗಣಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಂದರು. ಬಳಿಕ ಮಾತನಾಡಿದ ನಟ ಯಶ್, ಉದ್ಯಮದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸುವ ಕಾರ್ಯ ಬಹಳ ಅಪರೂಪ. ಉದ್ಯಮಿಗಳು ಹಣವನ್ನು ಹೂಡಿಕೆ ಮಾಡಿ ಜನರಿಗೆ ಉದ್ಯೋಗಗಳನ್ನು ನೀಡುತ್ತಾರೆ. ಅದೇ ರೀತಿ ನನಗೆ ಮಂಗಳೂರಿನ ಜನರ ಬಗ್ಗೆ ಹೆಮ್ಮೆ ಇದ್ದು, ವಿಶ್ವದ ಎಲ್ಲ ಪ್ರದೇಶಗಳಿಗೆ ಬಹುಬೇಗ ಹೊಂದಾಣಿಕೆಯಾಗುವ ಸಾಮರ್ಥ್ಯವನ್ನು ಮಂಗಳೂರಿಗರು ಹೊಂದಿದ್ದಾರೆ. ನಾನು ಎಲ್ಲೇ ಹೋದರೂ ಇಲ್ಲಿನವರು ನನಗೆ ಸಿಗುತ್ತಾರೆ. ಅದಕ್ಕೆ ನನಗೆ ಅಪಾರ ಗೌರವವಿದೆ. ಅಂತೆಯೇ ಉದ್ಯಮ ರಂಗದಲ್ಲಿ ಪ್ರಕಾಶ್ ಶೆಟ್ಟಿ ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಆಶಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ DCM ಅಶ್ವಥ್ ನಾರಾಯಣ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, CT ರವಿ, ಸಂಸದೆ ಶೋಭಾ ಕರಂದ್ಲಾಜೆ, ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕರಾವಳಿಯ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ಭಾಗಿಯಾಗಿದ್ದರು. ಇನ್ನು ಕನ್ನಡ ಸಿನಿ ರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್, ನಟಿ ಹರಿಪ್ರಿಯಾ, ಅನುಶ್ರೀ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದರು. ಸಂಗೀತ ಕ್ಷೇತ್ರದ ದಿಗ್ಗಜರಾದ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಅವರು ನಡೆಸಿಕೊಡುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಮುಖ ಹೈಲೈಟ್ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 25,000ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದರು. ಮೂಲಸೌಕರ್ಯ, ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲೂ ಅವರು ತಮ್ಮ ಛಾಪು ಮೂಡಿಸಿದ್ದಾರೆ. ಹೋಟೆಲ್ ಮತ್ತಿತರ ಉದ್ಯಮಗಳಲ್ಲಿ ಅವರ ಸಾಧನೆ, ಸಮಾಜಕ್ಕೆ ಅವರ ಕೊಡುಗೆಯನ್ನು ಗಮನಿಸಿ ಸರ್ಕಾರ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಸಹ ನೀಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರಿಗೆ ಅವರ ಊರವರು ಅಭಿಮಾನದಿಂದ ಎಲ್ಲರೂ ಒಟ್ಟಾಗಿ ಸೇರಿ ಸನ್ಮಾನ ಮಾಡ್ತಾ ಇರುವಂತಹದ್ದು ಅವರ ಜನಪ್ರಿಯತೆಗೆ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಪ್ರಕಾಶ್ ಶೆಟ್ಟಿ ಅವರು ತಮ್ಮನ್ನು ಬೆಳೆಸದ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಿರುವುದು ಇತರರಿಗೆ ಮಾದರಿಯಾಗಿದೆ. ಅವರು ದುಡಿಮೆಯಲ್ಲಿ ಯಶಸ್ಸನ್ನು ಕಾಣುವಂತ ಮೊದಲನೇ ಹಂತದಿಂದ ನಾನು ನೋಡ್ತಾ ಇದ್ದೇನೆ. ಅವ್ರು ನೋಡಿದಾಗೆಲ್ಲ, ಅವ್ರು ಮಾತನಾಡಿದಾಗೆಲ್ಲ ನನಗನ್ನಿಸ್ತಾ ಇತ್ತು, ದುಡಿಮೆಯಲ್ಲಿ ದೇವರನ್ನ ಕಾಣುವಂತ ವ್ಯಕ್ತಿ ಇವರು. ಪೂಜೆಯಿಂದಕ್ಕಿಂತ ದುಡಿಮೆಯಲ್ಲೇ ದೇವರನ್ನು ಕಾಣುವಂತ ವ್ಯಕ್ತಿ. ದಣಿವೆರಿಯದೆ ದುಡಿಮೆಯನ್ನ ಮಾಡಿರುವಂತ ವ್ಯಕ್ತಿ. ಅತ್ಯಲ್ಪ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವಂತ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮಗೆಲ್ಲ ಗೊತ್ತಿದೆ, ಪ್ರಕಾಶ್ ಅಣ್ಣ ಅವರು ಕೊಡುಗೆ ದಾನಿಗಳು. ಅವರ ಶ್ರೀಮಂತಿಕೆ ಅವರಲ್ಲಿರುವಂಥ ದುಡ್ಡಿನಿಂದ ಅಲ್ಲ, ಅವರ ಶ್ರೀಮಂತಿಕೆ ಅವರು ಕೊಡುತ್ತಿರುವಂತಹ ಸಹಾಯ, ವಿಶೇಷವಾಗಿ ಬಡವರ ಕಣ್ಣೀರು ಒರೆಸುವುದರಲ್ಲಿ ಅವರ ಶ್ರೀಮಂತಿಕೆ ಇದೆ. ಕುಡ್ಲಕ್ಕೆ ಬರ್ತದ ಮಸ್ತ್ ಖುಷಿ ಅಂಡ್ ಪ್ರಕಾಶ್ ಶೆಟ್ರು ಅವ್ರಿಗೆ 60ನೇ ವರ್ಷ. ಬಟ್ ನಿಜ ಹೇಳ್ತೀನಿ, 16 ವರ್ಷದ ಹುಡುಗನ ತರ ಇದ್ದಾರೆ ಅವರು. ಅದಕ್ಕೆ ಒಂದು ಸನ್ಮಾನ ಮಾಡಬೇಕು. ಯಾಕಂದ್ರೆ ಮನುಷ್ಯರು ಅಪ್ಡೇಟ್ ಆಗ್ತಾ ಇರ್ಬೇಕು ಲೈಫಲ್ಲಿ. ನಾನ್ ಕಂಡ ಪ್ರಕಾಶ್ ಶೆಟ್ಟಿ ಅವರು ವರ್ಷ ವರ್ಷ ಅವರು ಚಿಕ್ಕವರಾಗ್ತಾ ಇದ್ದಾರೆ.
ಸ್ಮಾರ್ಟ್ ಆಗ್ತಾ ಇದಾರೆ. ಆಶಕ ಹುಷಾರಾಗಿರಿ. ಬಹಳ ಖುಷಿ ಆಗುತ್ತೆ ನನಗೆ. ಒಂದು ಜನರಲಿ ಏನಾಗುತ್ತೆ, ಸಾಧಕರು ಅಂತ ನಮ್ಮ ದೇಶದಲ್ಲಿ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ. ಬಟ್ ಬಿಸ್ನೆಸ್ ಅಲ್ಲಿ ಯಾರು ಸಾಧನೆ ಮಾಡ್ತಾರೋ ಅದನ್ನ ಗುರುತಿಸೋದು ಬಹಳ ಕಮ್ಮಿ. ಯಾಕಂದ್ರೆ ಜನಕ್ಕೆ ಏನ್ ಮೆಂಟಾಲಿಟಿ ಇರುತ್ತೆ ಅಂದ್ರೆ, ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಸಾಧನೆ ಮಾಡಿದ್ರು ಯಾವ ದುಡ್ಡು ಮಾಡಿದ್ರು ಬಿಡಪ್ಪ ಅನ್ನೋ ತರ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಾನು ಹೇಳ್ತೀನಿ, ದುಡ್ಡು ಅನ್ನೋದು ಯಾರು ಚಲಾವಣೆಯಲ್ಲಿ ಇಡ್ತಾರೋ, ಯಾರು ಅದನ್ನ ರೊಟೇಷನ್ ಮಾಡ್ತಾ ಇರ್ತಾರೋ ಅವರು ನಿಜವಾದ ಸಾಧಕರು. ಯಾಕಂದ್ರೆ ದುಡ್ಡು ಮಾಡಿ ಮನೇಲಿ ಇಟ್ಕೊಂಡವ್ರು ಸಾಧಕರಲ್ಲ. ದುಡ್ಡಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಕ್ರಿಯೇಟ್ ಮಾಡೋದು, ಅಥವಾ ದುಡ್ಡಿಂದ ಸಾಕಷ್ಟು ಡೆವಲಪ್ಮೆಂಟ್ ಮಾಡೋರು, ಇದೆಲ್ಲ ಮಾಡೋರು ಉದ್ಯಮಿಗಳು. ಈ ದೇಶದಲ್ಲಿ ಆ ಉದ್ಯಮಿಗಳಿಗೆ ಗೌರವ ಕೊಡುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು.